ಬೆಂಗಳೂರಿನ ಪಾದರಾಯನಪುರದಲ್ಲಿ ಆಶಾ ಕಾರ್ಯಕರ್ತೆಯರು ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತಹ ಪುಂಡರ ವಿರುದ್ಧ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ರೀತಿಯೇ ಕ್ರಮ ಕೈಗೊಳ್ಳಿ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರನ್ನ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಆಗ್ರಹಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಅಮಾನುಷ ರೀತಿಯಲ್ಲಿ ಹಲ್ಲೆ ನಡೆಸಿದ್ದಾರೆ. ಅಂತಹ ದೇಶದ್ರೋಹ ಎಸಗಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಏನು ಸರ್ಕಾರ ಆದೇಶ ಕೊಟ್ಟಿದೆ, ಆದೇಶವನ್ನು ಅಕ್ಷರಶಃ ಪಾಲಿಸಿಕೊಂಡು ನಾವು ಬದುಕ್ತಾ ಇದ್ದೇವೆ. ನಮ್ಮ ಮಕ್ಕಳು, ನಮ್ಮ ಕುಟುಂಬ, ನಮ್ಮ ಜನ, ನಾವು ಈ ಒಂದು ಸೋಂಕಿನಿಂದ ದೂರ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದ್ರೆ ಇವತ್ತು ನಿನ್ನೆ ನಾವು ನೋಡಿದಂತಹ ಬೆಂಗಳೂರಿನ ಪಾದರಾಯನಪುರದಲ್ಲಿ ನಡೆದಂತಹ ಒಂದು ಘಟನೆ ನಿಜವಾಗಿ ನಾವೆಲ್ಲ ಈ ದೇಶದ 130 ಕೋಟಿ ಜನ ತಲೆ ತಗ್ಗಿಸುವಂತಹ ಒಂದು ಕೆಲಸವನ್ನ ಈ ದೇಶದಲ್ಲಿ ಇದ್ದುಕೊಂಡು, ಈ ದೇಶದ ಅನ್ನ ತಿಂದು, ಈ ದೇಶದಲ್ಲಿ ಬದುಕಿಕೊಂಡು ದೇಶದ್ರೋಹದ ಕೆಲಸವನ್ನು ಮಾಡುವಂತದ್ದನ್ನ ನಿನ್ನೆ ನಾವು ನೋಡಿದ್ದೇವೆ. ಪೊಲೀಸರ ಮೇಲೆ ಇರ್ಬೋದು, ನಮ್ಮನ್ನು ರಕ್ಷಣೆ ಮಾಡುವಂತಹ ಪೊಲೀಸರ ಮೇಲೆ, ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಅಮಾನುಷವಾಗಿ ವರ್ತಿಸಿ ಅವರಿಗೆ ಹೊಡೆಯುವಂಥದ್ದು, ಅವರ ಮೇಲೆ ಕೈ ಹಾಕುವಂತ, ಕಾನೂನಿನ ವಿರುದ್ಧ ಹೋಗುವಂತಹ ಒಂದು ಕ್ರಮವನ್ನು ನಿನ್ನೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರಿಗೆ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಅಂತ ದೇಶದ್ರೋಹಿಗಳನ್ನು ಮಟ್ಟ ಹಾಕಿ ಅವರ ವಿರುದ್ಧ ಕೂಡಲೇ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಎವರು ತೆಕ್ಕೊಂಡ ನಿರ್ಧಾರ ಇದೆ, ಅಂತ ಒಂದು ನಿರ್ಧಾರವನ್ನು ತಾವು ಮನಸ್ಸು ಮಾಡಿ ತೆಕ್ಕೊಳ್ಬೇಕು. ಇಂಥ ದೇಶದ್ರೋಹಿಗಳನ್ನು ಬೆಳೆಯಲಿಕ್ಕೆ ಬಿಡಬಾರದು, ಮಟ್ಟ ಹಾಕಬೇಕು ಅಂತ ನಾನು ಈ ಸಂದರ್ಭದಲ್ಲಿ